ಮೈಸೂರು ನಗರದಲ್ಲಿ ನಕಲಿ ವಿಶ್ವವಿದ್ಯಾಲಯದ ಹೆಸರಿನಲ್ಲಿ ಡಾಕ್ಟರೇಟ್ ಪದವಿ ಪ್ರದಾನ ದಂಧೆ ನಡೆಯುತ್ತಿದೆ ಎಂಬ ಮಾಹಿತಿಯ ಮೇರೆಗೆ ಖಾಸಗಿ ಹೋಟೆಲ್ನಲ್ಲಿ ನಡೆಯುತ್ತಿದ್ದ ಪದವಿ ಪ್ರದಾನ ಕಾರ್ಯಕ್ರಮದ ವೇಳೆ ಡಿಸಿಪಿ ಪ್ರಕಾಶ್ ಗೌಡ ನೇತೃತ್ವದಲ್ಲಿ ದಾಳಿ ನಡೆಸಿದ್ದಾರೆ. ಪೊಲೀಸರ ಪರಿಶೀಲನೆಯ ವೇಳೆ ಕಾರ್ಯಕ್ರಮದ ಆಯೋಜಕರು ಪರಾರಿಯಾಗಿದ್ದಾರೆ ಎನ್ನಲಾಗಿದೆ. 3ಕ್ಕೂ ಹೆಚ್ಚು ಆಯೋಜಕರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಎನ್ನಲಾಗಿದೆ. ಮುಖ್ಯ ಅತಿಥಿಯಾಗಿ ನಕಲಿ ಕಾರ್ಯಕ್ರಮದಲ್ಲಿ ಹರಿಹರ ಶಾಸಕ ರಾಮಪ್ಪ ಭಾಗಿಯಾಗಿದ್ದರು. ಇಂಟರ್ನ್ಯಾಷನಲ್ ಗ್ಲೋಬಲ್ ಪೀಸ್ ವಿಶ್ವವಿದ್ಯಾನಿಲಯ ಹೆಸರಿನಲ್ಲಿ ನಕಲಿ ಡಾಕ್ಟರೇಟ್ ಪದವಿ ಪ್ರದಾನ ಕಾರ್ಯಕ್ರಮದಲ್ಲಿ 150ಕ್ಕೂ ಹೆಚ್ಚು ಜನರಿಂದ ಹಣ ಪಡೆದು ಡಾಕ್ಟರೇಟ್ ಪದವಿ ನೀಡಲು ಕಾರ್ಯಕ್ರಮ ಆಯೋಜಕರು ಮುಂದಾಗಿದ್ದರು. ಕಾರ್ಯಕ್ರಮದ ಪ್ರಶಸ್ತಿ ಪತ್ರ ಫಲಕಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಸಂಬಂಧ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಪ್ರೋಗ್ರಾಮ್ ತಗೋಬೇಕಾಯ್ತು ಅವರು, ಅದಕ್ಕೆ ಈಗ ಅಂದರೆ ಯಾರು ಹೊರಗಡೆ ಯಾರೂ ಬಂದಿಲ್ಲ, ಅವರು ತಗೋಂತಾರೆ ಅಷ್ಟೇ ಇದೆ. ನಾವು ಸಹಕಾರ ಮಾಡಬೇಕು. ಎಲ್ಲೆಲ್ಲಿ ನಾನು ಬಂದಿಲ್ಲ. ತಗೊಳಕ್ಕೆ ಇವ್ರಿಗೆ ಯಾವ ಅರ್ಹತೆ ಇದೆ, ಕೊಡೋಕೆ ಇವ್ರಿಗೆ ಯಾವ ಅರ್ಹತೆ ಇದೆ? ಏನು ಸಾಧನೆ ಮಾಡಿ ಸಾಧನೆಗೆ ಬೇರೆ ಸಮಾರಂಭ ಮಾಡಿ ಈ ಅವಾರ್ಡ್ ಕೊಡೋದಕ್ಕೆ ಇವ್ರಿಗೆ ಏನಾದ್ರು ಅಥೆಂಟಿಸಿಟಿ ಇದೆಯಾ? ಮುಂಚಿಂದ ರೆಕಾಗ್ನೈಸ್ಡ್ ಯೂನಿವರ್ಸಿಟಿನಾ ಇದು? ಮುಂಚಿಂದ ಕೊಡ್ಕೊಂತಲ್ಲ, ನಾನು ಬೇಡ ಅಂತ